ಒಂದು ಕಾಲದ ತುಳು ವ್ಯಾಪ್ತಿಯಲ್ಲಿ ಹೆಗ್ಗಡೆ ಮಂದಿ ಇದ್ದಾರೆ. ಹೆಗ್ಗಡೆ ಹಳ್ಳಿಗಳೆಲ್ಲ ಇದೆ. ಇವು ಆ ಕಾಲದ ಜೈನ ವ್ಯಾಪ್ತಿಯೂ ಆಗಿತ್ತು. ತುಳು ಪಾಡ್ದನಗಳ ಪೆರ್ಗಡೆ ನುಡಿಯು ಇದರ ಮೂಲವಾಗಿದೆ. ಅದರ ಮೂಲ ಪೆರಿಯ ಕಡೆ, ಇಂದು ಹೆಗ್ಡೆ ಎಂಬಲ್ಲಿಗೆ ಮುಟ್ಟಿದೆ. ಪೆರಿಯ ಕಡೆ, ಪೆರಿಕಡೆ, ಪೆರಿಗಡೆ, ಪೆರ್ಗಡೆ, ಹೆರ್ಗಡೆ, ಹೆಗ್ಗಡೆ, ಹೆಗ್ಡೆ ಈ ಶಬ್ದದ ಹರಿವು ಆಗಿದೆ. ಪೆರಿಯ ಎಂದರೆ ದೊಡ್ಡ, ಕಡೆ ಎಂದರೆ ಬುಡ ಎಂಬುದು ಇದಕ್ಕೆ ಮೂಲ. ಅಂದರೆ ದೊಡ್ಡ ಬುಡ ಇವರದು. ಮುಂದೆ ಬಹುತೇಕ ಹೆಗ್ಗಡೆಗಳು ಬಂಟ, ಹವ್ಯಕ ಇತ್ಯಾದಿಯಾಗಿ ಮತಾಂತರ ಹೊಂದಿದ್ದಾರೆ. ತುಳು ಬಂಟ ಹೆಗ್ಗಡೆಗಳಲ್ಲಿ ಜೈನ ಎಡೆ ಇಡುವ ಪದ್ಧತಿ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಹವ್ಯಕರಲ್ಲಿ ಹೆಗ್ಗಡೆಗಳು ಮುಖ್ಯವಾಗಿ ಕೃಷಿಕರು, ಜಮೀನ್ದಾರರು, ಯಕ್ಷಗಾನಿಗಳು, ವ್ಯಾಪಾರಿಗಳು. ಹವ್ಯಕ ಭಟ್ಟರು ಬಹುತೇಕ ಗುಡಿ ಮಠಗಳ ನೇರ ಸಂಬಂಧಿಗಳು. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಮಂಗಳೂರು. ಐಡಿಯಲ್ ಐಸ್ ಕ್ರೀಮ್, ಮಿಲ್ಕಿ ವೇ ಟು ಯುವರ್ ಹಾರ್ಟ್. With a variety of fruits and flavored with rich crunch and chips, they treat your taste buds. Ideal ice cream.